ಹಲೋ. ಈಗ ಮತ್ತೊಂದು ಜನಪ್ರಿಯ ಗೀತೆ ಓಂ ಶಿವೋಹಂ. रुद्राय महारुद्राय कालरुद्राय कल्पान्तरुद्राय वीररुद्राय रुद्ररुद्राय घोररुद्राय अघोररुद्राय मार्ताण्डरुद्राय अण्डरुद्राय ब्रह्माण्डरुद्राय चण्डरुद्राय प्रचण्डरुद्राय दण्डरुद्राय शूलरुद्राय वीररुद्राय भवरुद्राय भीमरुद्राय अतलरुद्राय वितलरुद्राय सुतलरुद्राय महातलरुद्राय रसातलरुद्राय तलातलरुद्राय पातालरुद्राय नमो नमः।
सोमाय च रुद्राय च नमस्ताम्राय च अरुणाय च नमः शृङ्गाय च पशुपतये च नमः उग्राय च भीमाय च नमो अग्रे वधाय च दूरे वधाय च नमो हन्त्रे च हनीयसे च नमो वृक्षेभ्यो हरिकेशेभ्यो नमस्ताराय नमः शम्भवे च मयो भवे च नमः शङ्कराय च मयस्कराय च नमः शिवाय च शिवतराय च ब्रह्मांड कोटि अखिल परिपालना पूरण जगत्कारण सत्यदेव देव प्रिया वेद वेदांत सारा यज्ञ यज्ञोमया निश्चय दुष्ट निग्रह सत्यलोक संरक्षण सोम सूर्य अग्निलोचना श्वेत ऋषभ वाहना शून्यपाय भुजंग भूषण त्रिपुर नाश नर्तना नमः ॐ शिवोऽहं ॐ शिवोऽहं शिवरुद्रनामं भजेऽहम् ॐ शिवोऽहं शिवरुद्रनामं भजेऽहं भजेऽहम् त्रिकालनेत्र त्रिनेत्र शूल त्रिशूलधात्रम् सत्यप्रभाव दिव्य प्रकाश मंत्र स्वरूपमात्रम् निष्प्रपञ्चादि निष्कळङ्कोट निज पूर्णबोधहं हं गत्यगात्मात्रं नित्य ब्रह्मोऽहं स्वप्रकाशोऽहं हं सच्चित् प्रमाणं वो मूलं प्रमेयं वो अयं ब्रह्मास्मि वो अहं ब्रह्मास्मि वो गण 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 सहस्रदन्त सप्त विहरति ढम 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 शिवडं मधुगनाद विहरति ॐ शिवोऽहं शिवोऽहं रुद्रनामं भजेऽहम् ॐ शिवोऽहं रुद्रनामं भजेऽहं वीरभद्राय अग्निनेत्राय घोरसंहरः सकललोकाय सर्वभूताय सद्य साक्षात्करा शम्भो शम्भो शङ्करा ॐ शिवोऽहं रुद्रनामं भजेऽहम् ॐ शिवोऽहं रुद्रनामं भजेऽहम् रुद्रनामं भजेऽहम् रुद्रनामं भजेऽहम्
ಎಲ್ಲ ಎಲ್ಲ ಕಲಾರಸಿಕರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ಕೊನೆಯ ಪ್ರಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಈ ದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ವಿದ್ವಾಂಸರನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ತಮ್ಮ ಜೋರದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು. ಬಾನ್ಸುರಿಯಲ್ಲಿ ಸಮೀರ್ ರಾವ್, ಪಿಟೀಲು MD ಅರ್ಜುನ್, ಕೀಬೋರ್ಡ್ ಪುರುಷೋತ್ತಮ್, ಘಟಂ ಎಸ್ ಶ್ರೀನಿವಾಸನ್ ಮತ್ತು ರಘುನಂದನ್ ರಾವ್, ಮೌರ್ಸಿಂಗ್ VS ರಮೇಶ್, ಕಂಜಿರ ಮತ್ತು ಕೊನಕೋಲ್ R ಕಾರ್ತಿಕ್, ತಬಲಾ ಭೀಮಾಶಂಕರ್ ಬಿದನೂರು ಮತ್ತು S ನಾಗರಾಜ್, ಡ್ರಮ್ಸ್ ಕಾರ್ತಿಕ್ ಮಣಿ, ಕಹೋನ್ ಬಾಂಗ್ರಾ ಡಮ್ ಮತ್ತು ಜಂಬೆ ಹಾಗೂ ಡೊಳ್ಳು ಅನುಷ್ ಶೆಟ್ಟಿ, ರಿದಮ್ ಪ್ಯಾಡ್ HL ಅನಂತಕೃಷ್ಣ ಹಾಗೂ ಗುರುದತ್, ಲಯವಾದ್ಯಗಳು M ಮಹಾದೇವ್, ಡೋಲಕ್ ಕಾರ್ತಿಕ್ ಪಾಂಡವಪುರ, ತಮಟೆ ಮತ್ತು ತಾಳವಾದ್ಯ ಮಧುಸೋಹನ್ ಶಿವಮಲ್ಲು, ಡೋಲು M ನಾರಾಯಣ, ಹಾಡುಗಾರಿಕೆ ಕುಮಾರಿ MS ಕೀರ್ತನ ಹಾಗೂ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಾಯ ಕುಮಾರಿ MS ಪ್ರಾರ್ಥನಾ. ನಮಗೆ ಇಲ್ಲಿ ಈ ವಿಶೇಷವಾದ ಸ್ಥಳದಲ್ಲಿ ದಸರಾ ಮಹೋತ್ಸವದಲ್ಲಿ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಸರಾ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ MD ಸುದರ್ಶನ್, ಅರಮನೆ ಆಡಳಿತ ಮಂಡಳಿಯ ಉಪನಿರ್ದೇಶಕರಾದ TS ಸುಬ್ರಹ್ಮಣ್ಯ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಇವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ತಾವೆಲ್ಲ ಕೂತ್ಕೊಂಡು ಇಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿಬರಬೇಕಾದ್ರೆ ಧ್ವನಿ ಸೌಂಡ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೆಳಗ್ಗೆ ನೀವು ನಂಬಲ್ಲ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ನಾವು ಸೌಂಡ್ ಚೆಕ್ ಮಾಡಿದ್ದೀವಿ. ಇದರ ಈ ಸಂಪೂರ್ಣ ಯಶಸ್ಸು ಇಂದಿನ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ್ದ ನನ್ನ ಸ್ನೇಹಿತ ವಿದ್ವಾನ್ AP ಶ್ರೀನಿವಾಸ್ ಹಾಗೂ ಶ್ರೀಮತಿ ಸಹನಾ ಶ್ರೀನಿವಾಸ್ ಹಾಗೂ ಜಾನ್ಸನ್ ಅವರ ತಂಡಕ್ಕೆ ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಕೊನೆಯ ಪ್ರಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಚಿಟ್ಟುಬಾಬು ಅವರ ಅತ್ಯಂತ ವಿಶೇಷವಾದ ಒಂದು ಸಂಯೋಜನೆ ವೆಡ್ಡಿಂಗ್ ವೆಲ್ಸ್ ರಿದಮ್ಸ್ ಆಫ್ ಇಂಡಿಯಾ. One, two, three, four. Ding, 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 ding. Tatakadina, ding, ding, ding. Tatakadina, ding, ding, ding. Tatakadina, ding, ding, ding. Ding, ding, ding. Tatakadina, ding, ding, ding. Tatakadina, ding, ding, ding. Tatakadina, ding, ding.
ಚೆಕ್. ಹಲೋ ಹಲೋ. ಎಂಥ ಅದ್ಭುತವಾದ ವಾದ್ಯ ಸಂಗೀತ. ಎಲ್ಲ ಕಲಾವಿದರಿಗೂ ಕೂಡ ಹಿರಿಯ ಚೇತನಗಳಿಗೆ ಒಂದು ಜೋರಾದ ಚಪ್ಪಾಳೆ ಕೊಡ್ಬೋದಾ? ಮಹಾನ್ ಕಲಾವಿದರು ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಮಹಾನ್ ಕಲಾವಿದರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಎಲ್ಲ ಕಲಾವಿದರಿಗೆ ನೆನಪಿನ ಕಾಣಿಕೆ ನೀಡೋದಕ್ಕೆ ಎಲ್ಲ ಪದಾಧಿಕಾರಿಗಳನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೋತಾ ಇದ್ದೀವಿ. ಶ್ರೀ ಅಹಿಂದ ಜವರಪ್ಪರವರು ಅಧ್ಯಕ್ಷರು, ಶ್ರೀ ಸಂತೋಷ್ ಉಪಾಧ್ಯಕ್ಷರು, ಹಿನಕಲ್ ಮಂಜು ಉಪಾಧ್ಯಕ್ಷರು, ಆರ್ ಭಾಸ್ಕರ್ ಉಪಾಧ್ಯಕ್ಷರು, ಶ್ರೀ ವಿಜಯ್ ಕುಮಾರ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮಂಜು ತಲಕಾಡು ಹಾಗೂ ಶ್ರೀಮತಿ KM ಗಾಯತ್ರಿಯರವರು ಉಪವಿಶೇಷ ಅಧಿಕಾರಿಗಳು, ಡಾಕ್ಟರ್ MD ಸುದರ್ಶನ್ ರವರು ಕಾರ್ಯದರ್ಶಿಗಳು. ದಯವಿಟ್ಟು ಎಲ್ಲ ಗಣ್ಯ ಅತಿಥಿಗಳು ದಯವಿಟ್ಟು ಬಂದು ಈ ಕಲಾವಿದರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಸವಿನಯ ಪ್ರಾರ್ಥನೆ. ದಸರೆಯ ಸಂಭ್ರಮದ 6ನೆಯ ದಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಇದೆಲ್ಲದಕ್ಕೂ ಯಶಸ್ಸು ಸಲ್ಲೋದು ಬಂಧುಗಳಿಗೆ, ಕಲಾಭಿಮಾನಿಗಳಿಗೆ. ಎಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದೀರಿ. ಮತ್ತೊಮ್ಮೆ ನಮ್ಮ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. HL ಶಿವಶಂಕರ ಸ್ವಾಮಿ ಅವರು ಶ್ರೀಮತಿ ಮಂಜುಳಮ್ಮ ಹಾಗೂ ಸುಪ್ರಸಿದ್ಧ ಕೀರ್ತನಾಕಾರರು ಹಾಗೂ ಗಮಕ ವಿದ್ವಾಂಸರಾದ ಶ್ರೀ HV ಲಕ್ಷ್ಮೀನಾರಾಯಣ ಶರ್ಮಾ ಅವರ ಸುಪುತ್ರ. ಸಂಗೀತ ಕುಟುಂಬದಲ್ಲಿ ಹುಟ್ಟಿದ ಇವರು ರಾಷ್ಟ್ರದ ಉತ್ತಮ ಮೃದಂಗ ಕಲಾವಿದರು. ಇವರು ಹೆಸರಾಂತ ಮೃದಂಗ ಕಲಾವಿದರಾದ ವಿದ್ವಾನ್ ಶ್ರೀ BR ಶ್ರೀಧರ್ ಅವರ ಶಿಷ್ಯರು. HL ಶಿವಶಂಕರ ಸ್ವಾಮಿ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹೆಸರಾಂತ ವಿದ್ವಾಂಸರುಗಳಾದಂಥ ಡಾಕ್ಟರ್ M ಬಾಲಮುರಳಿಕೃಷ್ಣ, RK ಶ್ರೀಕಂಠನ್, ರಮಣಿ, ಜಯರಾಮನ್, ಗೋಪಾಲಕೃಷ್ಣ, ಶಂಕರ್ ನಾರಾಯಣ್, ಮೈಸೂರು M ನಾಗರಾಜು, ಶ್ರೀನಿವಾಸ್, ವಿದ್ಯಾಭೂಷಣ್, ಬಾಂಬೆ ಸಹೋದರಿಯರು, ರವಿಕಿರಣ್, ಸುಧಾ ರಘುನಾಥನ್ ಮುಂತಾದವರುಗಳಿಗೆ ಸಂಗೀತ ಕಚೇರಿಗಳಿಗೆ ಮೃದಂಗವನ್ನು ನೀಡಿದ್ದಾರೆ. ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರ ಜುಗಲ್ಬಂದಿ ಕಾರ್ಯಕ್ರಮಗಳಿಗೆ ಮೃದಂಗ ಸಹಕಾರವನ್ನು ನೀಡಿದ್ದಾರೆ. ಬೆಂಗಳೂರಿನ ಕರ್ನಾಟಕ ಗಾನ ಪರಿಷತ್ನ ಆಯೋಜಿಸಿದಂಥ ಸಂಗೀತ ಸಮ್ಮೇಳನದಲ್ಲಿ ಇವರಿಗೆ ಉತ್ತಮ ಮೃದಂಗ ವಾದಕರು ಪುರಸ್ಕಾರವನ್ನು ನೀಡಿರುತ್ತಾರೆ. ವಿದೇಶಗಳಲ್ಲಿ ಮತ್ತು ಆಕಾಶವಾಣಿ ಸಂಗೀತ ಸಮ್ಮೇಳನದಲ್ಲಿ ಹಾಗೂ ದೂರದರ್ಶನ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ. ಮತ್ತು ಬೆಂಗಳೂರಿನ ಅನನ್ಯ ಸಂಸ್ಥೆಯ ಡಾಕ್ಟರ್ HL ಶಿವಶಂಕರ ಸ್ವಾಮಿ ಅವರಿಗೆ ಅನನ್ಯ ಯುವ ಪ್ರಶಸ್ತಿ, ಶ್ರೀ ರಾಮಲಲಿತಾ ಕಲಾಮಂದಿರ ಬೆಂಗಳೂರು ಇವರಿಂದ ಲಲಿತ ಕಲಾ ಕುಸುಮ ಹಾಗೂ ಆದರ್ಶ ಸೇವಾ ಸಂಘ ಇವರಿಂದ ಆದರ್ಶ ಪ್ರತಿಭಾ ರತ್ನ ಹಾಗೂ ಶ್ರೀಕೃಷ್ಣ ಮಠ ಉಡುಪಿ ಇವರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಾಗೂ ಇನ್ನು ಮುಂತಾದ ಕಲಾಕ್ಷೇತ್ರಗಳಿಂದ ಹಲವಾರು ಪ್ರಶಸ್ತಿಗಳು ಬಂದಿವೆ. ಈಗ ಪ್ರಸ್ತುತ ಮೈಸೂರಿನ ಆಕಾಶವಾಣಿಯಲ್ಲಿ A ಗ್ರೇಡ್ ನಿಲಯದ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಯವಿಟ್ಟು ಒತ್ತರುವ ಮುಖಂಡರು ಉತ್ತನಹಳ್ಳಿ ಶಿವಣ್ಣರವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಉತ್ತನಹಳ್ಳಿ ಶಿವಣ್ಣರವರು. ಬಂಧುಗಳೇ, ಇಂದಿನಂತೆಯೇ ನಾಳೆಯೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ನೃತ್ಯ ನವ್ವಾಲೆ, ಹಿಂದೂಸ್ತಾನಿ ಗಾಯನ, ಸುಗಮ ಸಂಗೀತ, ವೀಣಾವಾದನ, ಭರತನಾಟ್ಯ, ಕರ್ನಾಟಕ ಸಂಗೀತ ಕಾರ್ಯಕ್ರಮಗಳು ನಾಳೆ ಕೂಡ ಇದೇ ವೇದಿಕೆಯಲ್ಲಿ ಇರಲಿದೆ. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಬಹಳ ಅದ್ಭುತವಾಗಿ ಇಷ್ಟೊತ್ತು ಕಾರ್ಯಕ್ರಮವನ್ನು ನೀಡಿದಂತಹ ವಿದ್ವಾನ್ ಶಿವಶಂಕರ್ ಸ್ವಾಮಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಂದಿಗೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಮುಕ್ತಾಯಗೊಂಡಿದೆ. ನಾಳೆ ಇಂದಿನಂತೆಯೇ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಅರಮನೆ ವೇದಿಕೆಯಲ್ಲಿ ನಡೆಯಲಿದೆ. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. 6ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.